ಈ ವೇಷಗಳು ಇದು ಒಂದು ಸಾಂಸ್ಕೃತಿಕ ಪರಂಪರೆ ನೋಡಿ. ಅದು ಹುಲಿ ವೇಷ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವೇಷಗಳು ಒಂದು. ಇನ್ನೊಂದು ಟ್ಯಾಬ್ಲೋಗಳ ಪರಿಕಲ್ಪನೆಗಳು ಬಹಳ ಒಂದು ಸಣ್ಣ ಮಟ್ಟದ ಹಳೆಯ ಕಾಲದ ರೀತಿಯಲ್ಲಿ ಇದ್ದು ಲಾರಿಗಳಲ್ಲಿ ಹೋಗ್ತಾ ಇದ್ದಂಥ ಒಂದು ಪರಿಕಲ್ಪನೆ. ಶ್ರೀ ಕ್ಷೇತ್ರ ನವೀಕರಣಗೊಂಡು ಮಂಗಳೂರು ದಸರಾ ಅನ್ನುವಂಥ ಒಂದು ಪರಿಕಲ್ಪನೆ ಬಂದಾಗ ಇವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಒಂದಷ್ಟು ಅವಕಾಶಗಳು ಸಿಗ್ತದೆ. ಹೌದು. ಆಮೇಲೆ ಬಹಳ ಚೊಕ್ಕದಾಗಿ ಬಹಳ ಚೆನ್ನಾಗಿ ಮಡಿಕೇರಿಯಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಮಡಿಕೇರಿಯಲ್ಲಿ ಆ ರೀತಿ ನಡೀತಾ ಇತ್ತು. ಮಡಿಕೇರಿಯನ್ನು ಕೂಡ ಮೀರಿಸುವಂಥ ರೀತಿಯಲ್ಲಿ ದಸರಾ ಮಹೋತ್ಸವದ ಅಂದರೆ ಆ ಟ್ಯಾಬ್ಲೋಗಳು, ವೇಷಗಳು, ವೇಷಭೂಷಣಗಳು ಮತ್ತು ತಂಡೋಪತಂಡವಾಗಿ ಸಂಘಟಿತವಾಗಿ ಮಂಗಳೂರು ಮಾತ್ರ ಅಲ್ಲ, ಇಡೀ ಉಭಯ ಜಿಲ್ಲೆಗಳ ಜನ ಅದರಲ್ಲಿ ಭಾಗವಹಿಸುವಂತೆ ಆಗ್ತದೆ ಅಂತ ಅನ್ನುವಂಥದ್ದು. ಅಂದರೆ ಇಲ್ಲೇನೋ ಒಂದು ಹೊಸದಾದ ಒಂದು ಶಕೆಯನ್ನು ಆರಂಭ ಮಾಡುತ್ತೆ ರೀತಿಯಲ್ಲಿ. ಹೊಸದಾಗಿ ಅಂದರೆ ಒಂದು ವೇಷ, ಹುಳಿ ವೇಷ ಅಂತ ಅನ್ನುವಂಥದ್ದು ಏನೋ ಒಂದು ಸೀಮಿತವಾದ ಇಷ್ಟೇ ಜನರು ಮಾಡ್ತಾಯಿದ್ರು, ಅದಕ್ಕೆ ಒಂದು ದೊಡ್ಡದಾದಂಥ ಒಂದು ಗುಂಪು ಬಂತು. ಅಲ್ಲಿ ಒಂದಷ್ಟು ಕಸರತ್ತುಗಳು, ಅದರ ಸಾಂಪ್ರದಾಯಿಕವಾದಂಥ ರೀತಿಗಳು ಇವೆಲ್ಲವೂ ಅದಕ್ಕೆ ಬಂದು ಸೇರಿಕೊಂಡಿತ್ತು ಅಂತ ಅನ್ನುವಂಥದ್ದು. ಖಂಡಿತವಾಗ್ಲೂ ಬಹುಶಃ ಇದು ಯಾವುದು ನಿಲ್ಲಬಾರದು ಮುಂದೆ. ಹುಲಿವೇಷ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅದು ಕೇವಲ ಮನರಂಜನೆಗೆ ಸೀಮಿತವಾಗಿರುವಂಥ ಕ್ಷೇತ್ರಗಳಲ್ಲ. ಇದರಲ್ಲಿ ದೇವಿಯ ಹರಕೆಗಳು ಕೂಡ ಇರುತ್ತೆ, ಪರಂಪರೆ ಇದೆ. ಆದ್ರಿಂದ ನಾವು ಕಳೆದ ಬಾರಿ ಮನವಿ ಮಾಡಿಕೊಂಡಿದ್ದು ಇದರಲ್ಲಿ ಧಾರ್ಮಿಕ ಪರಂಪರೆಗಳಿದೆ. ಆದ್ರಿಂದ ಅದನ್ನು ಒಂದು ಹರಕೆ ಸಲ್ಲಿಸುವಂತ ಒಂದು ಇದು ಅವರಿಗೆ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಜಿಲ್ಲಾಧಿಕಾರಿಯವರು ಷರತ್ತುಗಳನ್ನು ವಿಧಿಸಿ ನಮಗೆ ಮಾಡಿಕೊಟ್ರು. ಅದರ ಪ್ರಕಾರ ಈ ಹುಲಿವೇಷಧಾರಿಗಳಿಗೆ ಕೂಡ ಸಾನ ಹಿಡಿದರೆ ಮಾತ್ರ ಕಡಿಯುದು ಸರ್. ಇದು ಏನಾಗಿದೆ, ಆ ಯುವಕರು ಒಂದಷ್ಟು ಮೈಕಟ್ಟು ಆ ವ್ಯಾಯಾಮ ಮಾಡ್ಕೊಂಡಿದ್ರೆ ಮಾತ್ರ ಹುಲಿವೇಷ ಇದೆ ಅಂದ್ರೆ ಅದೇ ಮೈಕಟ್ಟನ್ನು ರೂಢಿಸಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇತ್ತು. ಇದು ಇಲ್ಲದೆ ಹೋದ್ರೆ ಮುಂದೆ ಬಹಳ ಕಷ್ಟ ಆಗುವಂಥ ಪರಿಸ್ಥಿತಿ ಬರಬಹುದು ಅಂತ. ಹೌದು ಹೌದು, ಖಂಡಿತವಾಗ್ಲು. ಈಗ ನೋಡಿ, ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದಂತ ನಾನು ಹೇಳ್ತೇನೆ, ಈ ಕೊರೋನಾ ಎನ್ನುವಂತಹ ಕಾಯಿಲೆ ಖಂಡಿತವಾಗ್ಲೂ ಎಲ್ಲರಲ್ಲೂ ಆತಂಕ ಇದು ಮಾಡಿದೆ. ಆದರೆ ನಾವು ಸರ್ಕಾರಗಳು ಏನೆಲ್ಲ ನಮಗೆ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ನಮ್ಮ ಜನಗಳಲ್ಲಿ, ಪ್ರಜೆಗಳಲ್ಲಿ ಆದಂತಹ ನಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸರಿಯಾಗಿ ನಾವು ಬಿಹೇವ್ ಮಾಡಿದರೆ ಇದರಿಂದ ಖಂಡಿತ ಹೊರಬರಲಿಕ್ಕೆ ನಮಗೆ ಸಾಧ್ಯತೆಗಳಿದೆ.